ಇದೀವಿ ಸರ್. ನಾವು ನೀವು ಆಪೋಸಿಟ್ ಡೈರೆಕ್ಷನ್ ಇರೋದು. ಬಿಜು ಆಗುತ್ತಿದ್ಯಾ ಎಂಟು ಗಂಟೆ ನೂತನ ಕಲ್ಲಿಡಾಡು ಬಂದು ಇವತ್ತು ಕೊಂಬಾರು ಅರಣ್ಯ ಪ್ರದೇಶದಲ್ಲಿ ಆನೆಯನ್ನು ಸೆರೆ ಹಿಡಿಯುವಂಥ ಸತತ 4 ದಿವಸಗಳ ಅರಣ್ಯ ಇಲಾಖೆಯವರ ಸತತ ಪ್ರಯತ್ನದಿಂದ ಒಂದು ಕಾಡಾನೆಯನ್ನು ಇವತ್ತು ಸೆರೆ ಹಿಡಿಯುವಂಥ ಒಂದು ಕಾರ್ಯ ನಡೆದಿದೆ. ಅದನ್ನು ಈಗಷ್ಟೇ ಕಾಡಿನಿಂದ ಸುಮಾರು 3 ಕಿಲೋಮೀಟರ್ನಷ್ಟು ಕಾಡಿನ ದಟ್ಟ ಅರಣ್ಯದ ಒಳಗಿನಿಂದ ಆ ಕಾಡಾನೆಯನ್ನು ತರುವಂಥ ಕೆಲಸವನ್ನು ಯಶಸ್ವಿಯಾಗಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಇಲಾಖೆಯವರು ಅದನ್ನು ಲಾರಿಗೆ ಅದನ್ನು ತುಂಬಿಸುವಂಥ ಕೆಲಸವನ್ನು ಕ್ರೈನ್ ಮೂಲಕ ಹಾಗೂ ಸಾಕಿದ ನಮ್ಮ 4 ನುರಿತ ಆನೆಗಳ ಸಹಾಯದಿಂದ ಅದನ್ನು ಲಾರಿಗೆ ಅದನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಅಭಿಮನ್ಯು, ನಮ್ಮ ಕರ್ನಾಟಕ ರಾಜ್ಯದ ದಸರಾದ ವಿಶೇಷವಾದಂಥ ಆನೆ ಅಭಿಮನ್ಯು ಅದರಲ್ಲಿ ಪ್ರಧಾನವಾಗಿ ಕಾರ್ಯಾಚರಿಸ್ತಾ ಉಂಟು. ಅರಣ್ಯ ಅಧಿಕಾರಿಗಳು ಹಾಗೂ ಈ ಆನೆ ಹಿಡಿಯುವಂಥ ಈ ಸಿಬ್ಬಂದಿಗಳು ಹೇಳೋ ಪ್ರಕಾರ ಅಭಿಮನ್ಯುವಿಗಿಂತಲೂ ದೊಡ್ಡದಾದ ಆನೆ ಅಂತ ಹೇಳುವಂಥ ವಿಚಾರವನ್ನು ಇದನ್ನು ಹೇಳ್ತಾ ಇದ್ದಾರೆ. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಈ ಚಿತ್ರದಲ್ಲಿ ಮಧ್ಯದಲ್ಲಿ ನಮಗೇನು ಕಾಣ್ತಾ ಇದೆ ಆನೆ, ಅದನ್ನು ಲಾರಿಗೆ ಅದನ್ನು ತುಂಬಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ ನೀವು ಕಾಣ್ತಾ ಇದ್ದೀರಿ ಏನು ಆ 2 ಕೋರೆಗಳನ್ನು ಹಿಡಿದಂಥ ಆನೆ ಪ್ರಾಯ ಆಗಿದೆ ಆನೆಗೆ. ಸುಮಾರು 40 ವರ್ಷ ನಿಂಚ ಹೋಗಿದೆ ಮಧ್ಯಾಹ್ನ. ನರಹಂತಕ ಆನೆಗಳ ಪೈಕಿ ಒಂದು ಆನೆಯನ್ನು ಇವತ್ತು ಕೊಂಬಾರ ಅರಣ್ಯ ಪ್ರದೇಶದಲ್ಲಿ ಅರಣ್ಯಾಧಿಕಾರಿಗಳು ಸತತ 4 ದಿನದ ಪರಿಶ್ರಮದ ಫಲದಿಂದ ಇವತ್ತು ಅದನ್ನು ಸೆರೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಅರಣ್ಯಾಧಿಕಾರಿಗಳು ಹಾಗೂ ಆನೆ ಏನು ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಹೇಳುವ ಪ್ರಕಾರ ಈ ಆನೆ ಅಭಿಮನ್ಯು ಆನೆಗಿಂತಲೂ ದೊಡ್ಡದಾಗಿದೆ, ಬಲಿಷ್ಠವಾದಂಥ ಆನೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ನ್ಯೂಸ್ ಮಾಡಿ ಮಾವತ ಇಲ್ಲಿ ಬಾ ಥಾಮಸ್ ಏರಿ ಅಂತಾണ് ಯಾರು ಹೋಗ್ತಾನ ಮತ್ತೆ ಕಟ್ಟಿಯಡ ಬರ್ತೇನೆ
నూతన కల్లుడు ఆడు బాబు மத்திய
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ